ಜನಪ್ರಿಯ ಕ್ರೀಡೆಗಳಲ್ಲಿ ಕಂಬಳ ಅತಿ ಪುರಾತನವಾದದ್ದು. ಸುಮಾರು 800 ವರ್ಷಗಳ ಇತಿಹಾಸವನ್ನ ಹೊಂದಿರುವ ಕಂಬಳ ಕಾಲಕ್ಕೆ ತಕ್ಕಂತೆ ಬದಲಾವಣೆಗೆ ಒಗ್ಗಿಕೊಳ್ಳುತ್ತಾ ಬಂದರೂ ಇಂದಿಗೂ ಅದೇ ಹಳೆಯ ಸೊಗಡನ್ನ ಉಳಿಸಿಕೊಂಡು ಮುಂದುವರಿಯುತ್ತಿದೆ. ಕಂಬಳ ಅನ್ನೋದು ಕೇವಲ ಕ್ರೀಡೆಯಾಗಿ ಮಾತ್ರ ಇರದೆ ತುಳುನಾಡಿನ ಕೃಷಿ ಬದುಕು ಮತ್ತು ಧಾರ್ಮಿಕ ಪರಂಪರೆಯ ಹಿನ್ನೆಲೆಯನ್ನ ಹೊಂದಿದೆ. ಅವೈದಿಕ ಸಂಸ್ಕೃತಿಯ ಹಿನ್ನೆಲೆಯುಳ್ಳ ತುಳುನಾಡಿನ ಜನಪದ ಪರಂಪರೆಯಲ್ಲಿ 10 ಕ್ರೀಡೆಗಳಿದ್ದರೂ ಕಂಬಳಕ್ಕೆ ಜನರು ಸಾವಿರಾರು ಸಂಖ್ಯೆಯಲ್ಲಿ ಜಮಾಯಿಸುತ್ತಾರೆ. ಕಂಬಳದ ಗದ್ದೆಗಳಲ್ಲಿ ಕೋಣಗಳು ಓಡುವಾಗ ಬಾನೆತ್ತರಕ್ಕೆ ಚಿಮ್ಮುವ ನೀರಿನಂತೆ ಕಂಬಳ ಖ್ಯಾತಿ ಪ್ರಖ್ಯಾತಿ ದೇಶದ ಗಡಿಯನ್ನ ಮೀರಿ ವಿದೇಶಗಳಲ್ಲೂ ಪಸರಿಸಿದೆ. ಕಲೆ ಸಂಸ್ಕೃತಿಗಳ ನಾಡು. ಅದೆಷ್ಟೋ ಜಾನಪದ ಕಲೆಗಳನ್ನ ತನ್ನೊಡಲೊಳಗೆ ಜೋಪಾನವಾಗಿ ಕಾಪಾಡಿಕೊಂಡು ಬರುತ್ತಿರುವ ಕರ್ನಾಟಕ ಎಲ್ಲ ದೇಶ ರಾಜ್ಯಗಳಿಗೂ ಮಾದರಿ. ತನ್ನದೇ ಶೈಲಿಯಲ್ಲಿ ಕಲೆಗಳನ್ನ ಕಲಾವಿದರಿಗೆ ದಾರಿ ಹಿಡಿಯುವುದರ ಮುಖಾಂತರ ಅನೇಕ ಕಲೆಗಳನ್ನ ಲೋಕಕ್ಕೆ ಪರಿಚಯಿಸುವುದರ ಜೊತೆಗೆ ಅನೇಕ ಜಾನಪದ ಸಾಧಕರನ್ನ ಹುಟ್ಟುಹಾಕಿದ ಹಿರಿಮೆ ಕರ್ನಾಟಕದ್ದು. ಅನೇಕ ವಿದ್ವಾಂಸರು, ಕವಿಗಳು, ಕ್ರೀಡಾರ್ಥಿಗಳ ತವರೂರು ಈ ಕರುನಾಡು. ಮಾತ್ರವಲ್ಲದೆ ಅನೇಕ ಜಾನಪದ ಕಲೆಗಳನ್ನ ಜನರಿಗೆ ಪರಿಚಯಿಸಿಕೊಟ್ಟಿದೆ. ಜನಪದ ಎಂಬ ವಿಚಾರಕ್ಕೆ ಬಂದ್ರೆ ಕಂಸಾಳೆ, ಹುಲಿವೇಷ, ಯಕ್ಷಗಾನ, ಇನ್ನು 10 ಹಲವು ಜನಪದ ಕಲೆಗಳಲ್ಲಿ ಕಂಬಳವು ಒಂದು. ಕರ್ನಾಟಕದ ಕರಾವಳಿ ಭಾಗದಲ್ಲಿ ಹೆಚ್ಚಾಗಿ ಕಂಬಳವನ್ನ ಬಹಳ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ಕಂಬಳ ಆರಂಭವಾಗಿರುವ ಉದ್ದೇಶ ಮನೋರಂಜನೆ. ಹಿಂದಿನ ಕಾಲದಲ್ಲಿ ಗ್ರಾಮೀಣ ಪ್ರದೇಶದ ಜನರ ಮನೋರಂಜನೆಗಾಗಿ ಆಚರಿಸಲಾಗುತ್ತಿತ್ತು. ಆದ್ರೆ ಈಗ ಇದು ಕ್ರೀಡೆಯಾಗಿ ಬದಲಾವಣೆಗೊಂಡಿದೆ. ಹಿಂದಿನ ಕಾಲದಲ್ಲಿ ಗ್ರಾಮೀಣ ಜನರು ಬಿಡುವಿಲ್ಲದೆ ಹೊಲಗದ್ದೆಯಲ್ಲಿ ದುಡಿದು ದಣಿದಿರುವಾಗ ಆಯಾಸವನ್ನ ನೀಗಿಸುವ ಸಲುವಾಗಿ ಅಂದ್ರೆ ಮೊದಲ ಹಂತದ ಗದ್ದೆ ಕೃಷಿ, ಸುಗ್ಗಿ ಬೇಸಾಯ ನಂತರ ಕಂಬಳವನ್ನ ಮಾಡಲಾಗ್ತದೆ. ತುಳುನಾಡಿನ ಜನತೆ ಕೃಷಿಯನ್ನೇ ನಂಬಿ ಬದುಕಿದ್ದ ಜನ. ಈಗಲೂ ಸಹ ಇಲ್ಲಿನ ಬಹುತೇಕರ ಮನೆಯ ಮೂಲ ಆದಾಯವೇ ಕೃಷಿ. ಅಂದು ಕೃಷಿ ಚಟುವಟಿಕೆಗಳಿಗೆ ಬಳಸುತ್ತಿದ್ದ ಕೋಣಗಳಿಗೆ ಹಾಗೂ ಬೇಸಾಯದಲ್ಲಿ ಭಾಗಿಯಾಗುತ್ತಿದ್ದ ರೈತರಿಗೆ ಮನೋರಂಜನೆಯಾಗಬೇಕೆಂಬ ಕಾರಣಕ್ಕೆ ಹುಟ್ಟಿಕೊಂಡ ಕ್ರೀಡೆಯೇ ಕಂಬಳ. ಈಗ ಕಾರ್ಯಕ್ರಮದಲ್ಲಿ ಪುಟ್ಟ ವಿರಾಮ. ವಿರಾಮದ ಬಳಿ ಬದಲಾದಂತೆಲ್ಲ ಕಂಬಳ ಕ್ರೀಡೆ ಕೂಡ ಆಧುನಿಕ ಸ್ಪರ್ಶವನ್ನ ಪಡೆದುಕೊಳ್ಳುತ್ತಿದೆ. ಕರಾವಳಿಗೆ ಸೀಮಿತವಾಗಿರುವ ಈ ಕಂಬಳ ರಾಜಧಾನಿಗೂ ಕಾಲಿಟ್ಟಿದೆ. ಧಾರ್ಮಿಕ ಭಾವದಿಂದ ಮಾಡುತ್ತಿದ್ದ ಕಂಬಳ ಕ್ರೀಡೆ ಈಗ ಮನೋರಂಜನೆಯಾಗಿ ಬದಲಾಗಿದೆ. ಸೋಲು ಗೆಲುವಿನ ಪ್ರತಿಷ್ಠೆಯ ಕಣವಾಗಿ ಮಾರ್ಪಟ್ಟಿದೆ. ಆದ್ರೂ ಇವೆಲ್ಲದರ ನಡುವೆ ಹಿಂದಿನ ಕಾಲದವರು ಮಾಡಿದ್ದ ಈ ಧಾರ್ಮಿಕ ಕ್ರೀಡೆಯನ್ನ ಇಂದಿಗೂ ಮುಂದುವರಿಸಿಕೊಂಡು ಹೋಗುತ್ತಿರುವ ಕರಾವಳಿಗರಿಗೆ ಸೈ ಎನ್ನಲೇಬೇಕು. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ನಮ್ಮ ಟಿವಿ. ಕಂಬುಲ ಕುತ್ತುಗೊರ